ಕೊರೋನಾ ಲಾಕ್ಡೌನ್ನಿಂದ ಉಂಟಾದ ಅವ್ಯವಸ್ಥೆಯ ನಡುವೆ ಮಂಗಳೂರಿನ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜು ಇಂಜಿನಿಯರಿಂಗ್ ಪ್ರವೇಶದ ಬಗ್ಗೆ ಚಾಲ್ತಿಯಲ್ಲಿರುವಂತಹ ಗೊಂದಲಗಳ ಬಗ್ಗೆ ಸ್ಪಷ್ಟತೆಯನ್ನು ನೀಡುವ ಉದ್ದೇಶದಿಂದ ಇಂಜಿನಿಯರಿಂಗ್ ಶಿಕ್ಷಣ ಕೋವಿಡ್ ನಂತರದ ಸನ್ನಿವೇಶ ಎಂಬ ವಿಚಾರದ ಬಗ್ಗೆ ಇದೇ ಮೇ 16ರಂದು ಒಂದು ವೆಬಿನಾರ್ ಅನ್ನು ಆಯೋಜಿಸಿದೆ. ಸಂಜೆ 4:30ರಿಂದ 5:30ರವರೆಗೆ ವೆಬಿನಾರ್ ನಡೆಯಲಿದೆ. ಶೀರ್ಷಿಕೆಗೆ ಅನುಗುಣವಾಗಿ ಹೆಚ್ಚಿನ ಪಿಯು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಲ್ಲಿ ಕಳವಳಕ್ಕೆ ಪ್ರಮುಖ ಕಾರಣವಾಗಿರುವಂತಹ ಇಂಜಿನಿಯರಿಂಗ್ ಶಿಕ್ಷಣ ಕ್ಷೇತ್ರದಲ್ಲಿ ಕೋವಿಡ್-19ನ ಪ್ರಭಾವದ ಬಗ್ಗೆ ಈ ಆನ್ಲೈನ್ ವಿಚಾರ ಸಂಕಿರಣ ಮಾಹಿತಿಯನ್ನು ಕೊಡಲಿದೆ. ಅದೇ ಸಮಯದಲ್ಲಿ ಪ್ರಸ್ತುತ ಆನ್ಲೈನ್ ಶಿಕ್ಷಣ ವಿಧಾನ ಮತ್ತು ಇಂಜಿನಿಯರಿಂಗ್ ಪದವೀಧರರಿಗೆ ಉದ್ಯೋಗಾವಕಾಶಗಳ ಬಗ್ಗೆಯೂ ಕೂಡ ಈ ವೆಬಿನಾರ್ನಲ್ಲಿ ಮಾಹಿತಿ ಲಭಿಸಲಿದೆ. 1 ಗಂಟೆ ಅವಧಿಯ ಕಾರ್ಯಕ್ರಮದ ವೇಳೆ ಡಿಜಿಟಲ್ ಬೋಧನೆ ಕಲಿಕೆಯ ಕಾರ್ಯತಂತ್ರಗಳಿಗೆ ಹೊಂದಿಕೊಳ್ಳುವುದರ ಬಗ್ಗೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಿಯೋ ಡಿಸೋಜಾ, ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಪ್ರವೇಶದ ಬಗ್ಗೆ ಭೌತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥ ಡಾಕ್ಟರ್ ವಿನ್ಸೆಂಟ್ ಕ್ರಾಸ್ತಾ, ಪ್ರಸ್ತುತ ಮತ್ತು ಕೋವಿಡ್ ನಂತರದ ಉದ್ಯೋಗಾವಕಾಶಗಳ ಬಗ್ಗೆ ಕಾಲೇಜಿನ ಉದ್ಯೋಗಾಧಿಕಾರಿ ಸಂಗೀತಾ ಫೆರಾವೋ ಮಾಹಿತಿ ನೀಡಲಿದ್ದಾರೆ.